ಕಾಪು ತಾಲೂಕು ಉಚ್ಚಿಲಕ್ಕೆ ಮೀನುಗಾರರ ಜೊತೆ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ ನಲ್ಲಿ ಇಳಿದು ನಂತರ ಹೆಲಿಕಾಪ್ಟರ್ ತಪಾಸಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಬಿಜೆಪಿ ಸ್ವಾಮೀಜಿಗಳಿಂದ ಪರ್ಸೆಂಟೇಜ್ ಪಡೆದದ್ದು ದಾಖಲಾಗಿದೆ. ಎಲ್ಲ ನೇಮಕಾತಿ ಪ್ರಕ್ರಿಯೆ ಕಮಿಷನ್ನಿಂದಲೇ ನಡೆಯುತ್ತಿದೆ. ಜನರ ಹಣ, ಜನರ ಶಿಕ್ಷಣ, ಆಸ್ಪತ್ರೆಗೆ ಹೋಗುತ್ತಿದೆಯಾ ಆಲೋಚಿಸಿ. ಬಡವರಿಗೆ, ಮೀನುಗಾರಿಕೆ ಕಾರ್ಮಿಕರಿಗೆ ಟ್ಯಾಕ್ಸ್ ಹಣ ಹೋಗುತ್ತಿಲ್ಲ. ನಿಮ್ಮ ಶಿಕ್ಷಣ, ಆರೋಗ್ಯ ಯಾವುದಕ್ಕೂ ಈ ಹಣ ವಿನಿಯೋಗ ಆಗುತ್ತಿಲ್ಲ. ಮೀನುಗಾರರು, ಬಡವರು, ನಿರುದ್ಯೋಗಿಗಳು, ಕಾರ್ಮಿಕರಿಗೆ ಈ ಹಣ ಹೋಗುತ್ತಿಲ್ಲ. ಒಂದು ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ, ಬೆಲೆ ಏರಿಕೆ ಆಗಿದೆ. ಸರ್ಕಾರ ಡೀಸೆಲ್, ಪೆಟ್ರೋಲ್ನಿಂದ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದಿಸಿದೆ ಎಂದರು. ಯಾವ ಶಕ್ತಿ ದೇಶದಲ್ಲಿ प्राप्ति करने के लिए हम धन्यवाद प्राप्त Let us see next time might be 5 lakh. ಈಗ 50,000 1 ಲಕ್ಷಕ್ಕೆ ನಿಮಗೆ ನಾವು ಹೇಳಿದ್ದೀವಿ. ಭರವಸೆಗೆ ಬಂದಾಗ 5 ಲಕ್ಷ ಮಾಡೋ ಪ್ರಯತ್ನ ಮಾಡ್ತೀವಿ. ಸಬ್ಸಿಡಿನೂ ಕೊಡುವಾಗ I don't want to. ಯಾಕಂದ್ರೆ ನಾವು ಭರವಸೆಗೆ ಬಂದಾಗ ನಾವು ಸುಳ್ಳು ಹೇಳ್ತಾರೆ, ನೀವು ಭರವಸೆಗೆ ಬಂದಾಗ ನಂಬೋದಿಲ್ಲ. ये जो पैसा है ये आपके जेब में से लिया जा रहा है, मगर जा कहाँ रहा है? ಈ ಹಣ ತಮ್ಮ ಜೇಬಿನಿಂದ ಕಸಿತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಈ ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ ತಂದಿದೆ. ಈ ಭರವಸೆ ಈಡೇರಿಕೆಗೆ ನಾವು 4-5 ವರ್ಷ ಕಾಯೋದಿಲ್ಲ. ಸರ್ಕಾರ ಬಂದ ಒಂದೇ ಗಂಟೆಯಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ. ಮೊದಲ ಕ್ಯಾಬಿನೆಟ್ನಲ್ಲಿ ನಮ್ಮ ಭರವಸೆ ಈಡೇರಿಸುತ್ತೇವೆ. ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ತರುತ್ತೇವೆ. ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಅಕೌಂಟ್ ಸೇರಲಿದೆ. ಪ್ರಳಯವಾದರೂ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಹಣ ಹೋಗುತ್ತೆ ಎಂದರು. ಮಂಗಳೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾತನಾಡಿ, ಕೆಲವು ವರ್ಷಗಳಿಂದ ಇಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಇದನ್ನು ನೀವು ಆಯ್ಕೆ ಮಾಡಿರಲಿಲ್ಲ. ನಿಮ್ಮ ವೋಟ್ಗಳಿಂದ ಅದು ಬಂದಿರಲಿಲ್ಲ. ಬಿಜೆಪಿ ಅದನ್ನ ಕಳ್ಳತನದಿಂದ ಮಾಡಿತ್ತು. ಭ್ರಷ್ಟಾಚಾರ ಹಣದಿಂದ ಶಾಸಕರನ್ನ ಖರೀದಿಸಿದ್ರು. ತಮ್ಮ ಸರ್ಕಾರವನ್ನ ತಮ್ಮಿಂದ ಕಳವು ಮಾಡಿದರು. ಕಳ್ಳತನ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ. ಮೋದಿ 15 ಲಕ್ಷ ನಿಮ್ಮ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರು. ಯಾವುದೇ ಒಂದು ಭರವಸೆ ಮೋದಿ ಈಡೇರಿಸಿಲ್ಲ. ಕಪ್ಪು ಹಣ ಜಾಸ್ತಿ ಆಯಿತು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಕ್ಕೆ ನನ್ನನ್ನ ಅನರ್ಹ ಮಾಡಿದ್ರು ಎಂದರು. एक तरफ भ्रष्टाचार, दूसरी तरफ महंगाई और बेरोजगारी. ಒಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ತೀವ್ರವಾದ ಬೆಲೆ ಏರಿಕೆ. पेट्रोल के दाम पहले 60 रुपए के थे, 90 रुपए हो गए. ಪೆಟ್ರೋಲ್ ಬೆಲೆ ಮೊದಲು 60 ರೂಪಾಯಿ ಇತ್ತು, ಇವತ್ತು 90 ರೂಪಾಯಿ ಆಗಿದೆ. सिलेंडर 400 रुपए का होता था, 1100 रुपए का हो गया. ಅಡಿಗೆ ಅನಿಲ 400 ರೂಪಾಯಿ ಇತ್ತು, ಇವತ್ತು 1100 ರೂಪಾಯಿ ಆಗಿದೆ.